ಪರೀಕ್ಷೆಯಲ್ಲಿ ನ್ಯಾಯ ಬೇಕು, ಪರೀಕ್ಷೆಯಲ್ಲಿ ನ್ಯಾಯ ಇರಬೇಕು, ಪಾರದರ್ಶಕತೆ ಇರಬೇಕು. ಮನುಷ್ಯರ ವಿದ್ಯಾರ್ಥಿಗಳ ಪ್ರತಿಭೆಯಿಂದ ಸೀಟ್ ಸಿಗಬೇಕು ಹೊರತು ಸಂಪತ್ತು ಶ್ರೀಮಂತಿಕೆಯಿಂದ ಅಲ್ಲ. ಅಲ್ಲಿ ಕೂತಿರುವಂತಹ ಎಲ್ಲ ನಮ್ಮ ಅಧಿಕಾರಿಗಳಿಗೆ, ನಾವು ಇಲ್ಲಿ ಸೇರಿದಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುವಕರು ಹೇಳುವುದು ಒಂದೇ ಮಾತು: ಪೇಪರ್ ಲೀಕ್ ನಿಲ್ಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ. ಪೇಪರ್ ಲೀಕ್ ನಿಲ್ಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ. ಮೇ 13ರಂದು ನೀವು ಪರೀಕ್ಷೆ ಕೊಟ್ಟು ಇನ್ನು ಬರೋ 9 ದಿನಗಳಲ್ಲಿ ಇಲ್ಲ ಮಕ್ಕಳಿಗೆ ಪರೀಕ್ಷೆಯ ಪೇಪರ್ ಲೀಕ್ ಆಗಿದೆ. ಆದ್ದರಿಂದ ನಾವು ಇನ್ನು ಬರುವ ಕೆಲವು ದಿನಗಳಲ್ಲಿ ಪರೀಕ್ಷೆ ಮಾಡುತ್ತಿದ್ದೀವಿ ಎನ್ನುತ್ತಾ ಎಂದರ ಆಗಲ್ಲ. ಯಾಕಂದರೆ ನೋಡ್ರಿ, ಆ ಇರುವ 9 ದಿನಗಳಲ್ಲಿ ನಮ್ಮಂತಹ ಇಲ್ಲಿರುವ ಎಷ್ಟೋ ವಿದ್ಯಾರ್ಥಿಗಳು ಹಗಲು ರಾತ್ರಿ ಒಂದು ಮಾಡಿ ಕಲಿತಾ ಇದ್ದಾರೆ. ಎಲ್ಲ ಫಂಕ್ಷನ್, ಆಟ, ಎಲ್ಲ ಓಟ ಬಿಟ್ಟು ಕಲಿತಾ ಇದ್ದಾರೆ. ಆ 9 ದಿನ ನಿಮ್ಮ ಸುದ್ದಿ ಕೇಳಿದ ನಂತರ ಅವರು ಹೋಗೋ ಟ್ರಾಮಾ, ಮೆಂಟಲ್ ಡ್ರಾಮಾ, ಆ ಸ್ಥಾನದಲ್ಲಿ ಕೂತಿರೋ ನಿಮಗೆ ಅರ್ಥ ಆಗಲ್ಲ. ಆ ಸ್ಥಾನದಲ್ಲಿ ಕೂತಿರೋ ನಿಮಗೆ ಅರ್ಥ ಆಗಲ್ಲ. ವಿದ್ಯಾರ್ಥಿಗಳಿಗೋಸ್ಕರ ನ್ಯಾಯ ಬೇಕು. ಪೇಪರ್ ಲೀಕ್ ನಿಲ್ಲಿಸಿ, ಮನುಷ್ಯರ ಮಕ್ಕಳ ಭವಿಷ್ಯ ಉಳಿಸಿ. ಪೇಪರ್ ಲೀಕ್ ನಿಲ್ಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ ಎನ್ನುತ್ತಾ ಇಲ್ಲಿ ಸೇರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಅತಿಥಿಗಳಿಗೂ ಎಲ್ಲರಿಗೂ ವಂದನೆಗಳು. ಒಂದೇ ಮಾತಿಗೆ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಧಿಕ್ಕಾರ, ಧಿಕ್ಕಾರ. ಭ್ರಷ್ಟಾಚಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ.